ನಮಸ್ಕಾರ. ರಿಯಲ್ ಎಸ್ಟೇಟ್ ಗ್ರಾಹಕರೇ ಎಚ್ಚರ ಈ ಸರಣಿ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಸಾಮಾನ್ಯವಾಗಿ ನಾವು ನಮ್ಮ ಜೀವಮಾನದಲ್ಲಿ ದುಡಿದ ಹಣವನ್ನು ಒಂದು ಯೋಗ್ಯ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ನಮಗೆ ಬೇಕಾಗಿರುವಂಥ ಒಂದು ಸ್ವಂತ ಮನೆಯನ್ನು ಕಟ್ಟುವಂತಹ ಅಥವಾ ಒಂದು ಅಂಗಡಿ ಅಥವಾ ಉದ್ದಿಮೆ ನಡೆಸುವವರಾದರೆ ಒಂದು ಸ್ವಂತ ಅಂಗಡಿಯನ್ನು ಸ್ವಂತ ಒಂದು ಮಳಿಗೆಯನ್ನು ಖರೀದಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೇವೆ. ಅದರಲ್ಲಿ ಹಲವು ಬಾರಿ ಯಶಸ್ವಿಯೂ ಆಗ್ತೇವೆ. ಆದರೆ ಕೆಲವೊಮ್ಮೆ ನಮ್ಮ ತಪ್ಪು ನಿರ್ಧಾರಗಳು ನಮ್ಮನ್ನು ನಷ್ಟಕ್ಕೆ ಅಥವಾ ನೋವಿಗೆ ಕೂಡ ಈಡು ಮಾಡ್ತವೆ. ಆ ರೀತಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ನಾವು ತೆಗೆದುಕೊಂಡಿರುವಂಥ ವಿಚಾರ, ಈಗ ಏನು ಕೊರೋನಾದ ಸಮಯದ ಬಳಿಕ ಅಥವಾ ಲಾಕ್ಡೌನ್ನ ಅವಧಿಯ ಬಳಿಕ ಹಲವು ಕಡೆಗಳಲ್ಲಿ ಕಮರ್ಷಿಯಲ್ ಆ್ಯಂಗಲಲ್ಲಿ ನೋಡೋದಾದರೆ ಅಂಗಡಿಗಳಿರಬಹುದು ಅಥವಾ ಉದ್ದಿಮೆಗಳಿರಬಹುದು ಅಥವಾ ಸಾಫ್ಟ್ವೇರ್ ಕಂಪನಿಗಳಿರಬಹುದು, ಅವರು ತಮ್ಮ ಉದ್ಯೋಗಿಗಳನ್ನು ಮನೆಯಲ್ಲಿಯೇ ಕೆಲಸ ಮಾಡಿ ವರ್ಕ್ ಫ್ರಮ್ ಹೋಮ್ ಎನ್ನುವಂಥ ಕಲ್ಪನೆಯಲ್ಲಿ ದುಡಿಸಿಕೊಂಡು ಬರ್ತಾ ಇವೆ. ಆದ್ದರಿಂದ ಯಾರು ಕೂಡ ಉದ್ಯೋಗಿಗಳು ನೇರವಾಗಿ ಆ ಕಂಪನಿಗೆ ಹೋಗಿ ಅಥವಾ ತಮಗೆ ಉದ್ಯೋಗ ಎಲ್ಲಿ ಮಾಡ್ತಿದ್ವಿ ಅಲ್ಲಿಯೇ ಹೋಗಿ ಕೆಲಸ ಮಾಡಬೇಕಾಗಿರುವಂಥ ಅನಿವಾರ್ಯತೆ ಇಲ್ಲ. ಆದ್ದರಿಂದ ದೊಡ್ಡ ದೊಡ್ಡ ಕಂಪನಿಗಳನ್ನು ಅಥವಾ ಕಟ್ಟಡಗಳನ್ನು ಹೊಂದಿರುವಂತಹ ಸಂಸ್ಥೆಗಳು ಈಗ ನಿಧಾನವಾಗಿ ತಮ್ಮ ಬಾಡಿಗೆಯನ್ನು ಉಳಿಸುವುದಕ್ಕಾಗಿ ಕೂಡ ಆ ಒಂದು ಕಂಪನಿಯ ಜಾಗವನ್ನು ಅಥವಾ ತಮ್ಮ ಕಾಂಪ್ಲೆಕ್ಸ್ನ ಜಾಗವನ್ನು ಅಥವಾ ತಮ್ಮ ಸ್ಪೇಸ್ ಏನಿದೆ ಕೆಲಸ ಮಾಡ್ತಾ ಇದ್ರು, ಈಗ 300 ಮಂದಿ ಕೆಲಸ ಮಾಡೋದ್ರೆ ಎಷ್ಟು ಜಾಗ ಬೇಕು, ಅಷ್ಟು ಜಾಗ ಈಗ ಅವಶ್ಯಕತೆ ಇಲ್ಲ ಅಂತಾದಾಗ ಅದನ್ನು ನಿಧಾನವಾಗಿ ತಮ್ಮ ಬಾಡಿಗೆಯನ್ನು ಕಟ್ಟುವಂತ ಉಳಿತದೆ ಎನ್ನುವ ಕಾರಣಕ್ಕೆ ಬಿಟ್ಟುಕೊಡ್ತಾ ಇದ್ದಾರೆ. ಹಾಗಿರುವಾಗ ಇದು ನೇರವಾಗಿ ಅಥವಾ ಕೆಲವೊಮ್ಮೆ ಪರೋಕ್ಷವಾಗಿ ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಯ ಮೇಲೆ ಕೂಡ ಪರಿಣಾಮವನ್ನು ಬೀರ್ತದೆ. ಹಾಗಿರುವಾಗ ಈಗಿನ ಪರಿಸ್ಥಿತಿ ಏನು, ಈ ಬಗ್ಗೆ ನಮ್ಗೆ ಇವತ್ತು ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ಪಾರ್ವತಿ ಪ್ರಾಪರ್ಟೀಸ್ ಇದರ ಪ್ರೊಪ್ರೈಟರ್ ಆಗಿರುವಂಥ ಡಾಕ್ಟರ್ ಗುಣರಂಜನ್ ಅವರು ಇವತ್ತು ಕೂಡ ನಮಗಿದ್ದಾರೆ. ನಾನು ಕಾರ್ಯಕ್ರಮ ಅವರನ್ನ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಸೊ ಡಾಕ್ಟರ್, ನಿಮಗೆಲ್ಲ ಪರಿಸ್ಥಿತಿ ಗೊತ್ತೇ ಇದೆ. ಯಾರು ಕೂಡ ಈಗ ಹೆಚ್ಚಿನಲ್ಲಿ ನಾನೀಗ ಯಾರು ನಮ್ಮ ಗೆಳೆಯರ ಬೆಳದಲ್ಲಿ ಕೇಳಿದರೆ ವರ್ಕ್ ಫ್ರಮ್ ಹೋಮ್ ಒಂದೇ ಶಬ್ದ ಕೇಳಿ ಬರ್ತಾ ಇರೋದು. ಆದ್ದರಿಂದ ಅವರು ಕೆಲಸಕ್ಕೆ ಹೋಗುವಂಥ ಅನಿವಾರ್ಯತೆ ಇಲ್ಲ, ಅಂದರೆ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಸೊ ಉದ್ಯೋಗದಾತರು ಅಂದರೆ ಎಂಪ್ಲಾಯರ್ಸ್ ಇರ್ತಾರೆ, ಅವರಿಗೆ ಕೂಡ ಒಂದು ಎಷ್ಟು ಸ್ಪೇಸ್ ಮುಂಚೆ ಬೇಕಾಗ್ತಿತ್ತು. ಎಲ್ಲರೂ ಕೆಲಸಕ್ಕೆ ಬರುವಾಗ ದೊಡ್ಡ ಜಾಗ ಬೇಕಾಗತ್ತೆ. ಈಗ ಕೆಲಸಕ್ಕೆ 50% ಕೂಡ ಬರದೇ ಇರುವಾಗ ಅವರದನ್ನೀಗ ಪುನಃ ಹೊಸ ಬಿಲ್ಡಿಂಗ್ ಕಟ್ಟುವುದು ಬಿಡಿ, ಇರುವ ಬಿಲ್ಡಿಂಗನ್ನೇ ಏನು ಬಾಡಿಗೆ ಕೊಡ್ತಾ ಇದ್ರು ಅದನ್ನೇ ಬಿಟ್ಟು ಕೊಡ್ತಾ ಇದ್ದಾರೆ. ಸೊ ಇದು ನಿಮಗೆ ಪ್ರಾಪರ್ಟೀಸ್ ಅಥವಾ ನಿಮಗೆ ನೇರವಾಗಿ ರಿಯಲ್ ಎಸ್ಟೇಟ್ ಮೇಲೆ ಪರಿಣಾಮ ಬೀರ್ತಾ ಉಂಟು ಅಂತ ಅನಿಸ್ತಾ ಇದೆಯಾ? ನೋಡಿ, ಈ ಕ್ವಶನ್ಗೆ ಆನ್ಸರ್ ಆ್ಯಕ್ಚುಲಿ ನಾಗೇಂದ್ರ ಅವರೇ ನಿಮ್ಮದೇ ಕ್ವಶನಲ್ಲಿ ಆನ್ಸರ್ ಅಡಗಿದೆ. ಈಗ ನೀವೇನು ಹೇಳ್ತಾ ಇದ್ದೀರಿ, ವರ್ಕ್ ಫ್ರಮ್ ಹೋಮ್ ಅಂತೇಳಿ ಆಫೀಸ್ಗೆ ಡಿಮಾಂಡ್ ಕಡಿಮೆ ಆಯಿತು ಅಂತ ಹೇಳ್ತಾ ಇದ್ದೀರಿ. ಬಟ್ ವರ್ಕ್ ಫ್ರಮ್ ಹೋಮ್ ಅಂತ ಬಂದ ಕೂಡಲೇ ಎಲ್ಲಿಗೆ ಯಾವುದಕ್ಕೆ ಮಹತ್ವ ಶಿಫ್ಟ್ ಆಯಿತು? ಹೋಮ್. ಹಾಗಾದರೆ ಡಿಮಾಂಡ್ ಯಾವುದಕ್ಕೆ ಹೆಚ್ಚಾಯಿತು? ಹೋಮ್. ಈಗ ಆಫೀಸಿಗೆ ಯಾವ ರೀತಿ ನೀವು ಹೇಳಿದ ಹಾಗೆ ಡಿಮಾಂಡ್ ಕಡಿಮೆ ಆಯಿತಾ, ಅದೇ ರೀತಿ ಹೋಮಿಗೆ ಡಿಮಾಂಡ್ ಜಾಸ್ತಿ ಆಯಿತು. ಇಲ್ಲಿ ಕಡಿಮೆ ಅಂತ ಅಲ್ಲಿ ಜಾಸ್ತಿ ಆಯಿತು. ಈಗ ಹೆಚ್ಚಾಗಿ ಜನ ರಿಯಲ್ ಎಸ್ಟೇಟ್ ಅಂತ ಹೇಳಿದ್ರೆ ಒಂದು ಏನೋ ಒಂದು ತಿಳ್ಕೊಂಡಿರ್ತಾರೆ. ಬಟ್ ಈ ರಿಯಲ್ ಎಸ್ಟೇಟ್ ಅಂದು ತುಂಬ ಅಗಾಧ, ಅದು ತುಂಬ ಬೇರೆ ಬೇರೆ ವಿಂಗ್ಗಳಿದೆ. ಈಗ ನೋಡಿ, ಒಬ್ಬ IT, ಈಗ ನಾನು ಸರ್ವಿಸ್ ಸೆಕ್ಟರ್ ತಗೊಳ್ಳುವ, IT ಸೆಕ್ಷನ್ ಇದು ತಗೊಳ್ಳುವ, ಒಬ್ಬ ಎಂಜಿನಿಯರ್ ಆಗಿ ಬರಲಿಕ್ಕೆ ಎಷ್ಟಾಗ್ತದೆ? ಒಂದು 22-23 ವರ್ಷದಲ್ಲಿ ಎಂಜಿನಿಯರ್ ಗ್ರ್ಯಾಜುಯೇಷನ್ ಆಗಿ ಅವನು ಹೊರಗೆ ಬರ್ತಾನೆ. ಬಂದವ ಮೈಗ್ರೇಟ್ ಆಗಿ ಈಗ ಬೆಂಗಳೂರು IT ಸೆಂಟರ್, ಈಗ ಹಬ್ ಇಡೀ ಇದರದ್ದು, ಹೋಗ್ತಾನೆ ಜಾಬಿಗಂತ ಹೋಗ್ತಾನೆ. ಆವಾಗ ನಂದು ಎಷ್ಟೋ ಫ್ರೆಂಡ್ಸ್ ಇದ್ದರು ಮೊದಲು, ಈಗಲೂ ಅದೇ ರೀತಿಯ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ. ಈ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ ಶೇರ್ಡ್ ಸ್ಪೇಸಲ್ಲಿ ಇರ್ತಾರೆ. ಈ ಹಣ ಸೇವ್ ಮಾಡಲಿಕ್ಕೆ ಅಂಥೇಳಿ ಶೇರ್ಡ್ ಸ್ಪೇಸ್ ಅಂದರೆ ಇನ್ನೊಬ್ಬನ ಒಟ್ಟಿಗೆ ಜೊತೆಯಾಗಿ ರೂಮಲ್ಲಿ ಇರೋದು. ಅವತ್ತು ನಂದು ಹಾಗೆ ಆಗುವ ನಾನು ಕೇಳಿದ್ದೆ ಅವ್ರ ಹತ್ರ, ಇಂಚ ದಾಯ ಮಾರಾಯ ಒಂಜಿ ಇಲ್ಲಿ ಮಲ್ಪೋಡ್ಚ, ದಾಯ ಮಾರಾಯ ಬಲ್ಪುಡ್ದು ಬಯ್ಯ ಮುಟ್ಟ ರಾತ್ರಿ ಲೇಟ್ ಆಪಿನ ಮುಟ್ಟ ಆಫೀಸಲ್ಲಿ ದುಡ್ಕೊಂಡಿರ್ತೇವೆ, ಆಮೇಲೆ ಬಂದು ಮಲಗೋದು ಮಾತ್ರ ಅಲ್ವಾ, ಅದಕ್ಕೆ ಎಂತಾಗ್ಲಿಕ್ಕೆ ಉಂಟು, ಮತ್ತೆಂತ ಇದಿಲ್ಲ, ಡಿಮಾಂಡ್ ಅಷ್ಟು ಇರೋದಿಲ್ಲ ನಮಗೆ ಅಂತ ಹೇಳಿ ಒಂದು ಚಿಕ್ಕ ಸ್ಪೇಸಲ್ಲಿ ಅಡ್ಜಸ್ಟ್ ಮಾಡಿಕೊಂಡಿದ್ರು. ಈಗ ನೀವು ನೆನೆಸಿ, ಇಬ್ಬರು ಸಹ ವರ್ಕ್ ಫ್ರಮ್ ಹೋಮ್, ಇಬ್ಬರದ್ದು ಟೈಮಿಂಗ್ ಸೇಮ್, ಆದರೆ ಇಬ್ಬರದ್ದು ಟಾಪಿಕ್ ಬೇರೆ ಬೇರೆ. ಅವನು ಮಾತಾಡೋದು ಇಲ್ಲಿ, ನೀವು ಮಾತಾಡೋದು ಇಲ್ಲಿ, ನೀವು ಬೇರೆ ಅವರು ಬೇರೆ, ಅದು ಟ್ಯಾಲಿ ಆಗೋದಿಲ್ಲ. ಸೊ ಈ ಮನುಷ್ಯ ಶಿಫ್ಟ್ ಆಗಲೇಬೇಕಾಗ್ತದೆ. ಇವನಿಗೆ ಒಂದು ಇಂಡಿಪೆಂಡೆಂಟ್ ರೂಮ್ ಬೇಕೇ ಬೇಕಾಗ್ತದೆ. ಅಲ್ಲಿ ಆಫೀಸು ಎಷ್ಟು ಏರಿಯಾವನ್ನು ಬಿಟ್ಟುಕೊಟ್ಟ,
ಚಿಕ್ಕ ಏರಿಯಾ ಬಿಟ್ಟುಕೊಟ್ರು. ಆದರೆ ಇಲ್ಲಿ ಅದಕ್ಕೆ ಕೊಲ್ಯಾಟ್ರಲ್ ಆಗಿ ಒಂದು ರೂಮೇ ಇವನಿಗೆ ಬೇಕು. ಒಂದು ಮನೆಯಲ್ಲಿ ಒಂದು ಬೆಡ್ರೂಮ್ ಎಕ್ಸ್ಟ್ರಾ ಬೇಕು. ಯಾರೆಲ್ಲ ಸಿಂಗಲ್ BHK ತಗೊಂಡಿದ್ರ ಅವರು 2 BHK ಹೋಗ್ತಾರೆ, ಯಾರು 2 BHK ತಗೊಂಡಿದ್ರ 3 BHK ಹೋಗ್ತಾರೆ. ಅಂದರೆ ಮನೆಗೆ ಡಿಮಾಂಡ್ ಜಾಸ್ತಿಯಾಗಿ ಏರಿಯಾ ಜಾಸ್ತಿ ಆಗ್ತದೆ. ಒಂದು ಡೌನ್ ಆದಾಗ ಒಂದು ಅಪ್ ಆಯಿತು. ಇದು ಒಂದು ರೀತಿಯ ಮಾತು ನಿಮಗೆ. ಈಗ ನಾನು ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೇನೆ. ರಿಯಲ್ ಎಸ್ಟೇಟ್ ಅಂತ ಹೇಳಿದರೆ ಅದನ್ನು ಬ್ರಾಡಾಗಿ ನೀವು 2 ಡಿವಿಷನ್ ಮಾಡ್ಬೋದು, 2 ವಿಭಾಗ. ಒಂದು ಅಂತ ಹೇಳಿದರೆ ರೆಸಿಡೆನ್ಷಿಯಲ್ ಸ್ಪೇಸ್ ಅಂತ ಹೇಳ್ತಾರೆ, ಮತ್ತೊಂದು ಕಮರ್ಷಿಯಲ್ ಸ್ಪೇಸ್ ಅಂತ ಹೇಳ್ತಾರೆ. ಈ ರೆಸಿಡೆನ್ಷಿಯಲ್ ಸ್ಪೇಸಲ್ಲಿ ಬೇರೆ ಡಿವಿಷನ್ಸ್ ಇದೆ, ಅಪಾರ್ಟ್ಮೆಂಟು, ವಿಲ್ಲಾಸು, ರೋ ಹೌಸು, ಆ ರೀತಿ ಬೇರೆ ಬೇರೆ ಬರ್ತದೆ, ಇನ್ಕ್ಲೂಡಿಂಗ್ ಪ್ಲಾಟ್ ಅಂತ ತಿಳ್ಕೊಳ್ಳಿ. ಈ ಕಮರ್ಷಿಯಲ್ ಸ್ಪೇಸಲ್ಲಿ ತುಂಬ ವಿಧಾನ ಇದೆ, ನಾನು ಹೇಳ್ತೇನೆ. ಕಮರ್ಷಿಯಲ್ ಸ್ಪೇಸಲ್ಲಿ ನಿಮಗೆ ನೀವು ಹೇಳಿದ ಈಗ ಆಫೀಸ್ ಸ್ಪೇಸ್ ಬಂತು. ಆದರೆ ಆಫೀಸ್ ಸ್ಪೇಸ್ ಒಂದೇ ಅಲ್ಲ, ರಿಕ್ರಿಯೇಷನಲ್ ಸ್ಪೇಸ್ ಅಂತಿದೆ. ರಿಕ್ರಿಯೇಷನ್ ಸ್ಪೇಸ್ ಅಂತ ಹೇಳಿದರೆ ಹೋಟೆಲ್, ಪಬ್, ಬಾರ್, ರೆಸ್ಟೋರೆಂಟ್ಸು, ನಿಮ್ಮ ಜಿಮ್ಮು, ಈ ರೀತಿದೆಲ್ಲ ರಿಕ್ರಿಯೇಷನಲ್ ಸ್ಪೇಸಿಗೆ ಬರ್ತದೆ. ಇಂಡಸ್ಟ್ರಿಯಲ್ ಸ್ಪೇಸು, ಆಮೇಲೆ ನಿಮಗೆ ಇಂಡಸ್ಟ್ರಿಯಲ್ ಸ್ಪೇಸ್ ಆದಮೇಲೆ ನಿಮಗೆ ರಿಟೇಲ್ ಸ್ಪೇಸ್ ಬರ್ತದೆ. ರಿಟೇಲ್ ಸ್ಪೇಸ್ ಅಂತ ಹೇಳಿದರೆ ನಿಮಗೆ ಕಮರ್ಷಿಯಲ್ ಇದು ಎಂಥ ಶಾಪಿಂಗ್ ಮಾಲಲ್ಲಿರುವ ಅಂಗಡಿಗಳು, ಹೊರಗಿರುವ ಅಂಗಡಿಗಳು, ಇದೆಲ್ಲ ರಿಟೇಲ್ ಸ್ಪೇಸಲ್ಲಿ ಬರ್ತದೆ. ಅದು ಆದಮೇಲೆ ನಿಮಗೆ ಎಜುಕೇಷನಲ್ ಸ್ಪೇಸ್ ಅಂತ ಬರ್ತದೆ. ಈಗ ಯೂನಿವರ್ಸಿಟೀಸು, ಕಾಲೇಜಸ್ಸು, ಅದೆಲ್ಲ ಅದಲ್ಲಿ ಬಂತು ನಿಮಗೆ. ಈಗ ನೀವು ಇಷ್ಟೆಲ್ಲ ಸ್ಪೇಸ್ಗಳು ಬಂತಲ್ವಾ, ಈ ಇಷ್ಟು ಸ್ಪೇಸ್ಗಳಲ್ಲಿ ಕೊರೋನಾದಿಂದಾಗಿ ವರ್ಕ್ ಫ್ರಮ್ ಹೋಮ್ ಯಾವುದಕ್ಕೆ ಎಫೆಕ್ಟ್ ಆಗ್ತಾ ಇದೆ? ಖಾಲಿ ಆಫೀಸ್ ಸ್ಪೇಸಿಗೆ ಮಾತ್ರ ಆಗೋದು. ಹೆಲ್ತ್ ಕೇರ್ ಸ್ಪೇಸ್ ಅಂದರೆ ಹಾಸ್ಪಿಟಲ್ಸ್ ಎಲ್ಲ ಇದೆಯಲ್ಲ, ಯಾವುದೇ ಡಾಕ್ಟ್ರು ನಿಮಗೆ ವರ್ಕ್ ಫ್ರಮ್ ಹೋಮ್ ಮಾಡ್ಲಿಕ್ಕೆ ಆಗ್ತದಾ? ನೋ. ಫಿಸಿಕಲ್ ಪ್ರೆಸೆನ್ಸ್ ಬೇಕೇ ಬೇಕು. ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟು, ಯಾರಾದರೂ ಮನೆಯಲ್ಲೇ ಕೂತು ಮ್ಯಾನುಫ್ಯಾಕ್ಚರ್ ಆಗ್ತದಾ? ನೋ, ಹೋಗಲೇಬೇಕು. ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆದರೂ ವರ್ಕ್ ಫ್ರಮ್ ಹೋಮ್ ಟೀಚಿಂಗ್ ಒಂದು ಸ್ವಲ್ಪ ಆಗ್ಬೋದು, ಆದರೆ ಅದು ಕೂಡ ಅವಾಯ್ಡ್ ಮಾಡಿ. ನಾಡಿದ್ದು ಶಾಲೆ ಸ್ಟಾರ್ಟ್ ಆಗ್ತದೆ. ಬಿಕಾಸ್ ನೀವು ಯಾವುದೇ ಕಮ್ಯುನಿಕೇಷನಲ್ಲಿ ನೀವು ನೋಡಿತು ಅಂತ ಹೇಳಿ ಆದರೆ 10% ಮಾತು, 20% ಟೋನ್ ಆಫ್ ವಾಯ್ಸ್, ಬಾಕಿ ಉಳಿದಿದ್ದೆಲ್ಲ ಬಾಡಿ ಲ್ಯಾಂಗ್ವೇಜ್. ಅಂದರೆ ಮನುಷ್ಯ ಎದುರು ನಮ್ಮ ಇದ್ದುಕೊಂಡು ನೀವು ಒಂದು ಕಲಿಯುವುದಕ್ಕೆ ಸಹ ಖಾಲಿ ಫೋನಲ್ಲಿ ಅಥವಾ ಇದರಲ್ಲಿ ಕಲಿಯೋದಕ್ಕೆ ತುಂಬ ವ್ಯತ್ಯಾಸ ಇದೆ. ಆದ್ದರಿಂದ ಎಜುಕೇಷನ್ ಕೂಡ ನಿಮಗೆ ಶಾಲೆಗೆ ಶಿಫ್ಟ್ ಆಗ್ತಾ ಇದೆ. ಯಾವುದು ಕೂಡ ಆನ್ಲೈನ್ ಕ್ಲಾಸ್ ಇನ್ನು ನಿಲ್ತದೆ. ಆಮೇಲೆ ನೀವು ಇನ್ಯಾವುದನ್ನು ರಿಟೇಲ್ ಅಂತ ತಗೊಳ್ಳಿ. ಈಗ ಒಂದು ಕಾಲದಲ್ಲಿ ಒಂದು ಇದೇ ರೀತಿಯ ಮಿತ್ ಇತ್ತು. ಫ್ಲಿಪ್ಕಾರ್ಟ್, ಅಮೆಝಾನ್, ಆನ್ಲೈನ್ ಶಾಪಿಂಗ್ ಇದೆಲ್ಲ ಬಂದಾಗ ಜನ ಹಾಗಾದರೆ ಮನೆಯಲ್ಲೇ ಕೂತು ಶಾಪಿಂಗ್ ಮಾಡಲಿಕ್ಕೆ ಆಗ್ತದಲ್ಲ, ಯಾಕೆ ನೀವು ಶಾಪಿಗೆ ಹೋಗೋದಾಗಾದರೆ? ಈ ಫ್ಲಿಪ್ಕಾರ್ಟ್ ಅಥವಾ ಈ ರೀತಿಯ ಅಮೆಝಾನು ಆನ್ಲೈನ್ ಶಾಪಿಂಗ್ ಬಂದದ್ರಿಂದ ಯಾವುದೇ ಜನ ಶಾಪಿಂಗ್ ಮಾಲಿಗೆ ಹೋಗಿ ಪರ್ಚೇಸ್ ಮಾಡೋದು ಕಡಿಮೆ ಆಗಿದಾ? ಇಲ್ಲ. ಇನ್ಫ್ಯಾಕ್ಟ್ ಶಾಪಿಂಗ್ ಮಾಡುವ ಜನರ ಸಂಖ್ಯೆ ಜಾಸ್ತಿ ಆಗಿದೆ, ಕಡಿಮೆ ಆಗಲಿಲ್ಲ. ಶಾಪಿಂಗ್ ಮಾಲಿಗೆ ಹೋಗುವವರು ಕಡಿಮೆ ಆಗಲಿಲ್ಲ, ಆದರೆ ಮನೆಯಲ್ಲಿ ಕೂತು ಖರೀದಿ ಮಾಡುವನು ಜಾಸ್ತಿ ಆಗಿದೆ. ಸ್ವಿಗ್ಗಿ ಬಂತು, ಈ ರೀತಿಯದೆಲ್ಲ ಬೇರೆ ಬಂತು, ಇದರಿಂದ ಹೋಟೆಲ್ ಹೋಗೋರಿಗೆ ಕಡಿಮೆ ಆಗಿದಾ? ಇಲ್ಲ. ಇನ್ಫ್ಯಾಕ್ಟ್ ಮನೆಯಲ್ಲಿ ಅಡುಗೆ ಮಾಡುವವರ ಸಂಖ್ಯೆ ಮತ್ತೂ ಕಡಿಮೆ ಆಗಿದೆ. ಪುನಃ ಫೋನಲ್ಲಿ ಆರ್ಡರ್ ಮಾಡಿ ಮನೆಯಲ್ಲಿ ತಿನ್ನುವ ವ್ಯವಸ್ಥೆ ಆಗಿದೆ. ಅದೇ ರೀತಿ ವರ್ಕ್ ಫ್ರಮ್ ಹೋಮಿಂದಾಗಿ ನಿಮಗೆ ಆಫೀಸ್ ಸ್ಪೇಸ್ ಮಾತ್ರ ರಿಕ್ವೈರ್ಮೆಂಟ್ ಕಡಿಮೆ ಆಗಿದೆ. ಅದು ಬೇರೆ ಕಡೆಯಲ್ಲಿ ಕಾಂಪನ್ಸೇಟ್ ಆಗ್ತದೆ, ಅಭಿವೃದ್ಧಿ ಆಗಿದೆ. ಹೇಗೆ ಅಂತ ನಾನೀಗ ಹೇಳ್ತೇನೆ ನಿಮಗೆ. ಈಗ ನೀವೇ ಒಂದು ವರ್ಕ್ ಫ್ರಮ್ ಹೋಮ್ ಅಂತ ಇಟ್ಕೊಳ್ಳಿ. ಈಗ ನೀವು ಬೆಳಗ್ಗೆ ಒಂದು ಅಡ್ವಾಂಟೇಜ್ ಅಂತ ಏಳೋದು ಲೇಟ್ ಮಾಡಿ ಹೇಳ್ಬೋದು ನೀವು. ಯಾಕೆ? ಕಮ್ಯೂಟ್ ಟೈಮ್ ಅಂದರೆ ನಿಮ್ಮ ಮನೆಯಿಂದ ಆಫೀಸಿಗೆ ಹೋಗುವ ಟ್ರಾವೆಲಿಂಗ್ ಟೈಮ್ ನಿಮಗೆ ಸೇವ್ ಆಗ್ತದೆ. ಆದ್ದರಿಂದ ನಿಮಗೆ ಅಷ್ಟು ಆ ಹೊತ್ತಲ್ಲಿ ನೀವು ನಿದ್ದೆ ಮಾಡ್ತೀರಿ. ಆದರೆ ಕೆಲವು ಜನ ಏನು ಮಾಡ್ತಾರೆ, ದೇ ಯೂಸ್ ಇಟ್ ಫಾರ್ ದೇರ್ ಬೆನಿಫಿಟ್. ಅಂದರೆ ಹೇಗೆ? ಜಿಮ್ಮಿಗೆ ಹೋಗ್ತಾರೆ. ಆ ಟೈಮ್ ಒಂದು ಸಿಕ್ಕಿತಲ್ಲ ನನಗೆ, ನಾನು ಹೆಲ್ತನ್ನು ಸರಿ ಇಡ್ತೇನೆ, ಮೊದಲು ಟ್ರಾವೆಲ್ ಮಾಡೋ ಟೈಮ್ ನಾನೀಗೊಂದು ಜಿಮ್ಮಿಗೆ ಹೋಗಿ ಇದು ಮಾಡ್ತೇನೆ ಅಂತ ಯೂಸ್ ಮಾಡೋರು ಇದ್ದಾರೆ. ಇದರಿಂದ ಏನಾಯಿತು? ಇಂಡೈರೆಕ್ಟಾಗಿ ಜಿಮ್ಮಿಗೆ ಇನ್ಕಮ್ ಜಾಸ್ತಿ ಆಯಿತು. ವಾಟ್ ಈಸ್ ಜಿಮ್? ಜಿಮ್ ಇಸ್ ಅಗೇನ್ ಕಮರ್ಷಿಯಲ್ ರಿಯಲ್ ಎಸ್ಟೇಟ್. ಹೌದು, ಆಫೀಸ್ ಕಡಿಮೆ ಆಯಿತು, ಆದರೆ ಜಿಮ್ ಜಾಸ್ತಿ ಆಯಿತು. ಬಿಡಿ, ಬೆಳಗಿನ ವಿಚಾರ ಅದು ಹೋಯ್ತಲ್ಲಿ. ಮಾಡಿದ್ರಿ ನೀವೆಲ್ಲ ಆಫೀಸ್ ವರ್ಕ್ ಮಾಡಿದ್ರಿ, ಮನೆಯಲ್ಲೇ ಇದ್ರಿ. ಸಂಜೆ ಕೂಡ ನೀವು ಮನೆಯಲ್ಲೇ ಇರ್ತೀರಾ. ಬಿಕಾಸ್ ಈಗ ನೋಡಿ, ಹೊರಗೆ ನೀವು ಆಫೀಸಿಗೆ ಹೋಗಿ ವರ್ಕ್ ಮಾಡಿದಾಗ ಸಂಜೆ ನೀವು ಮನೆಗೆ ಬರ್ತಾ ಇದ್ರಿ, ದೆನ್ ಯು ಆರ್ ಟಯರ್ಡ್, ಸೊ ಯು ಯೂಸ್ ಟು ಟೇಕ್ ರೆಸ್ಟ್ ಎಟ್ ಹೋಮ್. ಆದರೆ ಈಗ ಇಡೀ ದಿನ ನೀವು ಮನೆಯಲ್ಲೇ ಇದ್ರಿ, ಸಂಜೆ ಸಹ ನೀವು ಮನೆಯಲ್ಲಿರ್ತೀರಾ? ಇಲ್ಲ. ನೀವೇನು ಮಾಡ್ತೀರಿ? ಶಾಪಿಂಗ್ ಮಾಲಿಗೆ ಹೋಗ್ತೀರಿ.
ರೆಸ್ಟೋರೆಂಟಿಗೆ ಹೋಗ್ತೀರಿ, ಸೋಷಲೈಸ್ ಆಗ್ತೀರಿ. ಮನುಷ್ಯ ಅಂದರೆ ನಾವು ಸಾಲಿಟರಿ ಜನ ಅಲ್ಲ. ಸಾಲಿಟರಿ ಅಂದರೆ ಒಬ್ಬನೇ ಇರಲಿಕ್ಕೆ ಇರುವಂಥ ಜನ ಅಲ್ಲ. ನಮಗೆ ಗ್ರೂಪ್ ಬೇಕು, ನಮಗೆ ಗುಂಪು ಬೇಕು, ನಮಗೆ ಮಿಕ್ಸ್ ಆಗಬೇಕು, ಒಂದಲ್ಲ ಒಂದು ರೀತಿಯಲ್ಲಿ ಮಿಕ್ಸ್ ಆಗಬೇಕು. ಸೊ ವರ್ಕ್ ಫ್ರಮ್ ಹೋಮ್ ಇದ್ದಾಗ ಮನುಷ್ಯ ಸಂಜೆ ಆಫೀಸಲ್ಲಿ ದುಡಿದು ಮನೆಯಲ್ಲಿ ದುಡಿದು ಇದು ಮಾಡಿ ಆಮೇಲೆ ಅವ ರಿಕ್ರಿಯೇಷನ್ಗೆ ಹೋಗ್ತಾನೆ. ಇದರಿಂದಾಗಿ ಏನಾಯಿತು? ಹೋಟೆಲ್ನ ಗ್ರಾಹಕರು ಹೆಚ್ಚಾಯಿತು, ಕ್ಲಬ್ ಪಬ್ಗಳ ಗ್ರಾಹಕರು ಹೆಚ್ಚಾಯಿತು, ಸಂಜೆ ಜಿಮ್ ಮಾಡ್ತಾರೆ, ಸಂಜೆ ಜಿಮ್ಮಿದೆ ಹೆಚ್ಚಾಯಿತು, ಮೂವಿಗೆ ಜನ ಹೆಚ್ಚು ಹೋಗ್ತಾರೆ. ಸೊ ಇದೆಲ್ಲ ಇದಕ್ಕೆ ನಿಮ್ಮ ಡಿಮಾಂಡ್ ಜಾಸ್ತಿ ಆಯಿತು. ಒಂದಕ್ಕೆ ಡೌನ್ ಆಯಿತು, ಬೇರೆದಕ್ಕೆ ಜಾಸ್ತಿ ಆಯಿತು. ಹಾಗೆ ಹೇಳಿ ನಾನು ಇದರಲ್ಲೀಗ ನೆಗೆಟಿವ್ ಇಲ್ಲ ಅಂತ ಹೇಳೋದಿಲ್ಲ. ಬೆಂಗಳೂರು ಅಂತ ಇಟ್ಕೊಳ್ಳಿ. ಬೆಂಗಳೂರದು ಮೇಯ್ನ್ ಅರ್ನಿಂಗ್ ಅಂತ ಹೇಳಿದರೆ ಸರ್ವಿಸ್ ಬೇಸ್ಡ್ ಇದೇ ರೀತಿ. IT ಮೇಯ್ನ್ IT ಹಬ್ಬು. ಈ IT ಯಲ್ಲಿ ಏನಾಗ್ತದೆ ಈಗ ಅಂತ ಹೇಳಿದರೆ, ನಂದೇ ಕೆಲವು ನೀವಾಗ ಹೇಳಿದ್ರಿ 300 ಅಂತ ಹೇಳಿ ನಂಬರ್ ಒಂದು ಹೇಳಿದ್ರಿ, ಅದೇ ರೀತಿ ಆ್ಯಕ್ಚುಲಿ ನಮ್ಮದೊಬ್ಬರು ಫ್ರೆಂಡಿದ್ದು ಆಫೀಸ್ ಇದೆ. ಹೀ ಈಸ್ ಎನ್ IT ಪ್ರೊಫೆಷ್ನಲ್. ಇಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವ್ರದ್ದು ಕಂಪನಿ ಇರೋದು. 300 ಜನ ವರ್ಕಿಂಗ್. ಈಗ ಅದು ಕೊರೋನಾ ಇಮಿಡಿಯೇಟ್ ಲಾಕ್ಡೌನ್ ಕಳೆದ ಮೇಲೆ 50ಕ್ಕಾಯಿತು. 50 ಜನ ಬರೋದಂತ ಇತ್ತು. ಇವಾಗ ಹೋಗ್ತಾ ಇರಲಿಲ್ಲ ಆಫೀಸಿಗೆ. ಆದರೆ ಈಗ 1 ವರ್ಷ ಮನೇಲಿ ಕೂತವನಿಗೆ ಬೋರಾಗಿ ನಾನು ಆಫೀಸ್ ಹೋಗಿ ವರ್ಕ್ ಮಾಡ್ತೇನೆ, ಐ ಆಮ್ ನಾಟ್ ಪ್ರೊಡಕ್ಟಿವ್ ಅಂತ ಹೇಳಿ ಈಗ ಆಫೀಸ್ ಹೋಗಲಿಕ್ಕೆ ಅಂತ ಮಾಡ್ತಾ ಇದ್ದಾನೆ. ಆದರೆ ನೀವು ಹೇಳಿದ ಹಾಗೆ ಈಗ ಕಂಪನಿ ಓನರ್ಗಳಿಗೆ ಏನಾಗಿದೆ ಅಂತ ಹೇಳಿದರೆ, ಎಷ್ಟು ಆಗ್ತದೆ ಅಷ್ಟು ಕಡಿಮೆ ಸ್ಪೇಸಲ್ಲಿ ಅಡ್ಜಸ್ಟ್ ಮಾಡಬೇಕು ಅಂತ ಮಾಡಿ ಅವರು ಕಟ್ ಡೌನ್ ಮಾಡ್ತಾ ಇದ್ದಾರೆ. ಈಗ ಏನಂತ ಹೇಳಿದರೆ, ಬೆಳಗ್ಗೆ ನೀವು ಫೋನ್ ಮಾಡಬೇಕು. ಇಫ್ ಯು ವಾಂಟ್ ಟು ಕಮ್ ಟು ಆಫೀಸ್, ನಿಮಗೆ ಆಫೀಸ್ ಬರಲಿಕ್ಕೆ ಇಷ್ಟ ಇದೆ ಅಂತ ಹೇಳಿ ಆದರೆ ನೀವು ಬೆಳಗ್ಗೆ ಫೋನ್ ಮಾಡಿ ನನಗೊಂದು ಸ್ಪೇಸನ್ನು ಇಡಿ ಅಂತ ಹೇಳಬೇಕು ನೀವು. ಅವರು ಏನು ಮಾಡಿದ್ದಾರೆ, ಈ 300 ಎಂಪ್ಲಾಯಿಗಳಲ್ಲಿ 100ಕ್ಕೆ ಫಿಕ್ಸ್ ಇಟ್ಟಿದ್ದಾರೆ. 101ನೇ ಜನ ನಿಮ್ಮ ಕಾಲ್ ಅಂತ ಹೇಳಿ ಆದರೆ ಅವರೇನು ಹೇಳ್ತಾರೆ, ಇನಿ ಬರ್ಪುನೆ ಒಡ್ಚಿ ನಿಮ್ಮದು ಸ್ಪೇಸ್ ಇಲ್ಲ, ನಾಳೆ ಬನ್ನಿ, ನಾಳೆ ನೋಡಿ ಅಂತ. ನಾಳೆ ನೀವು ಬೇಗ ಫೋನ್ ಮಾಡಿ 99ನೇ ಜನ ಆದರೆ ನಿಮಗೆ ಎಂಟ್ರಿ ಉಂಟು. ಹೌದು, 101 ಆದರೆ ಇಲ್ಲ. ಇದನ್ನು ಅವರು ಇಂಪ್ಲಾಯ್ ಮಾಡ್ತಾ ಇದ್ದಾರೆ. ಯಾರು? ಈ ಕಾರ್ಪೊರೇಟ್ ಕಂಪನಿಯವರು ಇಂಪ್ಲಾಯ್ ಮಾಡ್ತಾ ಇದ್ದಾರೆ. ಅವರು ಇಂಪ್ಲಾಯ್ ಮಾಡೋದು ಯಾಕೆ ಅಂತ ಹೇಳಿದರೆ, ಅವರಿಗೆ ಒಂದು AC ಖರ್ಚು, ಅದೇ ಎಲೆಕ್ಟ್ರಿಕ್ ಖರ್ಚುಗಳು, ಮತ್ತು ಫ್ರೀ ಕಾಫಿ ತಿಂಡಿಗಳ ಖರ್ಚುಗಳು, ಇದೆಲ್ಲ ಅವರಿಗೆ ಕಡಿಮೆ ಆಗುವ ಕಾರಣ, ಕ್ಯಾಬು ಅದೆಲ್ಲವೂ ಕಡಿಮೆ ಆದ ಕಾರಣ ಅವರು ವರ್ಕ್ ಫ್ರಮ್ ಹೋಮಿಗೆ ಪ್ರೆಷರೈಸ್ ಮಾಡ್ತಾರೆ. ಮತ್ತು ನೀವು ನಿಮ್ಮದೇ ಒಂದು ಕಂಫರ್ಟೇಬಲ್ ಜಾಗದಲ್ಲಿ ನೀವು ಕೆಲಸ ಮಾಡೋದು ಅಂತಾಗ ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಇರ್ತದೆ. ಆದ್ದರಿಂದ ಹಾಗೆ ಆಗ್ತದೆ. ಈಗ ಬೆಂಗಳೂರಿಗಿದೆ ಎಫೆಕ್ಟ್ ಆಗಿದೆ. ಆದರೆ ಕೊಲ್ಯಾಟ್ರಲ್ ಆಗಿ ಏನಾಗ್ತದೆ ಅಂತ ಹೇಳಿದರೆ, ನಿಮ್ಮ ನೇಟಿವ್ ಪ್ಲೇಸ್ ಈಗ ಮಂಗಳೂರಿಂದ ಎಷ್ಟೋ ಜನ ಬೆಂಗಳೂರಿಗೆ ಹೋಗಿ IT ಪ್ರೊಫೆಷ್ನಲ್ ಇರೋರಿದ್ದಾರೆ. ಇಲ್ಲಿ IT ಇನ್ಕಮ್ ತುಂಬ ಕಡಿಮೆ ಇಷ್ಟರವರೆಗೆ. ಯಾಕೆ? ಹೆಚ್ಚಿನವರು ಬೆಂಗಳೂರಲ್ಲೇ ಇರ್ತಾರೆ. ಆದರೆ ಈಗ ವರ್ಕ್ ಫ್ರಮ್ ಹೋಮ್ ಅಂದಾಗ ನನ್ನ ಫ್ರೆಂಡು ಹಾಗೆ ಈಗ ಮಂಗಳೂರಿನವ, ಅವ ಏನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ, ಮಂತ್ಲಿ 1 ವೀಕ್ ಬೆಂಗಳೂರಲ್ಲಿರ್ತಾನೆ, 3 ವೀಕ್ಸ್ ಮಂಗಳೂರಲ್ಲಿರ್ತಾನೆ. ಅವಾಗ ಅವನದೇನಾಗ್ತದೆ, ಅವನ ಇನ್ವೆಸ್ಟ್ಮೆಂಟ್ ಎಲ್ಲಿಗೆ ಹೋಗ್ತದೆ? ಮಂಗಳೂರಿಗೆ ಬರ್ತದೆ. ಯಾಕೆ ಬರ್ತದೆ? ಅವ ಇಲ್ಲಿಯೇ ಇರೋದು ಜಾಸ್ತಿ ಆದ ಕಾರಣ ಅವನ ಅಲ್ಲಿಯೇ ಇನ್ಕಮನ್ನು ಇಲ್ಲಿಗೆ ತಂದು ಹಾಕ್ತಾನೆ. ಇನ್ನು ವೇ ಏನಾಗ್ತಾ ಇದೆ ಅಂತ ಹೇಳಿದರೆ, ಈ ಕ್ರೌಡೆಡ್ ಸಿಟಿ ಇದೆಯಲ್ಲ, ಅದೊಂದು ಸ್ವಲ್ಪ ಡಿಸ್ಪರ್ಸ್ ಆಗ್ತದೆ ಇದರಿಂದ. ನಿಮಗೆ ಇದರಿಂದಾಗಿ ಸಿರ್ಸಿ, ಸಾಗರ, ಪುತ್ತೂರು, ವಿಟ್ಲ ಇದೆಲ್ಲ ಡೆವಲಪ್ ಆಗುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಎರಡನೇದಾಗಿ ಏನು ಅಂತ ಹೇಳಿದರೆ, ಈ ವಿ ವರ್ಕ್ ಅಂತ ಹೇಳಿ ಮಾಡ್ತಾ ಇದ್ದಾರಲ್ಲ, ಈ ಚಿಕ್ಕ ಚಿಕ್ಕ ಆಫೀಸ್ ಸ್ಪೇಸ್ಗಳು ರೆಂಟಿಗೆ ಕೊಡೋದು, ಅದು ಮಶ್ರೂಮ್ ಥರ ಒಂದು ಸ್ವಲ್ಪ ಬೆಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ರೀತಿಯದು ಎಲ್ಲಿ? ಚಿಕ್ಕ ಚಿಕ್ಕ ಸಿಟಿಗಳಲ್ಲಿ. ಈಗ ಉಡುಪಿ ಇರ್ಬೋದು, ಕುಂದಾಪುರ ಇರ್ಬೋದು, ನಿಮ್ಮ ಮಂಗಳೂರೇ ಇರ್ಬೋದು. IT ಕಾಂಪಿಟೇಷನ್ ಇಲ್ಲದಂಥ ಜಾಗಗಳಲ್ಲಿ ಕೂಡ IT ಇನ್ವೆಸ್ಟ್ಮೆಂಟ್ಗಳು ಇನ್ನೂ ಜಾಸ್ತಿ ಆಗುವ ಚಾನ್ಸಸ್ ಇದೆ. ಹಾಗೆ ಹೇಳಿಕೊಂಡು ಬೆಂಗಳೂರಲ್ಲಿರುವ IT ಇದು ಒಂದು ಸ್ವಲ್ಪ ತಗ್ಗುವ ಚಾನ್ಸಸ್ ಇದೆ. ಸಂಪನ್ಮೂಲ ವಿಕೇಂದ್ರೀಕರಣ ಆಗುತ್ತೆ. ಹೌದು, ಡಿಸ್ಪರ್ಸ್ ಆಗ್ತಾ ಹೋಗ್ತದೆ ಈ ಅಮೌಂಟ್ ಒಂದೇ ಜಾಗದಲ್ಲಿ. ನಿಮಗೆ ಕೂಡ ಹಾಗೆ ಆಫೀಸಿಗೆ ಹೋಗಲೇಬೇಕು ಕಂಪಲ್ಸರಿ ಅಂತ ಆದಾಗ ನೀವೇನು ಮಾಡ್ತೀರಾ, ಆ ಟ್ರಾಫಿಕಲ್ಲಿ ಗಲಾಟೆ ಮಾಡಿಕೊಂಡು ಜಗಳ ಆಗಿಕೊಂಡು ಗಂಟೆಗಟ್ಟಲೆ ನಿಂತುಕೊಂಡು ಹೋಗುವ ಬದಲು ಆ ದಿನ ನೀವು ಆಫೀಸ್ ಹೋಗೋದೇ ಇಲ್ಲ. ಬಟ್ ನಿಮ್ಮ ಪ್ರೊಡಕ್ಟಿವಿಟಿ ಸೇಮ್ ಇರ್ತದೆ. ಯಾಕೆ? ಹೋಗುವ ಟೈಮಲ್ಲಿ ನೀವು ಬೇರೆ ಏನಾದರೂ ಮಾಡಿಕೊಂಡು ಆರಾಮದಲ್ಲಿ ಲ್ಯಾಪ್ಟಾಪ್ ಎದುರು ಕೂತು ನೀವು ಕೆಲಸ ಮಾಡ್ತೀರಿ.
ಹಾಗಾದರೆ ಡಾಕ್ಟ್ರೇ, ದೊಡ್ಡ ದೊಡ್ಡ ಏನು ಮೆಟ್ರೋ ಸಿಟಿಗಳಲ್ಲಿ ಕಳೆದು ಹೋಗುವಂತಹ ರಿಯಲ್ ಎಸ್ಟೇಟ್ನ ವ್ಯವಹಾರ ಉದ್ಯಮಗಳು ಚಿಕ್ಕ ಚಿಕ್ಕ ನಗರಗಳಲ್ಲಿ ಇನ್ನು ಬೆಳಿಲಿಕ್ಕೆ ಶುರುವಾಗತ್ತೆ ಅಂತ ಅಂದ್ಕೊಳ್ಬೇಕು. ಎಕ್ಸಾಕ್ಟ್ಲಿ. ಈಗ ನೋಡಿ, ಆ ಬೆಂಗಳೂರು ಈಗ ಫಾರ್ ಎಕ್ಸಾಂಪಲ್ ನಮ್ಮ IT ಹಬ್ ಅಂತ ಇದ್ದರೆ ಅಲ್ಲಿ ಏನಾಗ್ತಾ ಇದೆ, ತುಂಬ ಕ್ರೌಡಿಂಗ್ ಆಗ್ತಾ ಇದೆ. ಅಂದರೆ ಮನೆಯಿಂದ ಆಫೀಸಿಗೆ ಹೋಗುವ ಟೈಮು, ಆ ಟ್ರಾಫಿಕ್ ಜಾಮು, ಒಂದೊಂದು ಸಲ ಎಷ್ಟು ಅಂತ ಹೇಳಿದರೆ, ನಾನು ಅಲ್ಲೇ ಇದ್ದವ ಬೆಂಗಳೂರಲ್ಲಿ, ನಿಮಗೆ ನಡ್ಕೊಂಡು ಹೋಗೋದೇ ಬೆಟರು, ಈ ಕಾರಲ್ಲಿ ಹೋಗೋದಕ್ಕಿಂತ ಅದುವೇ ಬೆಟರ್ ಅಂತ ಅನ್ನಿಸೋದು ಇದೆ. 1 ಗಂಟೆ ನಿಂತದ್ದು ಇರ್ತದೆ. ಬಾಸ್ ಅಲ್ಲೇ ಆಫೀಸ್ ಕಾರಲ್ಲಿ, ನೀವು ಸಹ ಇಲ್ಲೇ ಅಂತ ಹೇಳೋದು ಇದೆ. ಆದರೆ ಇದೇನಾಗ್ತದೆ ಅಂತ ಹೇಳಿದರೆ, ವರ್ಕ್ ಫ್ರಮ್ ಹೋಮ್ ಆದಾಗ ಈ ಮಂಗಳೂರಿನವರು, ನಮ್ಮ ಸಬರ್ಬನ್ ಮುಡಿಪು ಏರಿಯಾದವರು ಯಾರೆಲ್ಲ IT ಅವರಿದ್ದಾರಾ ಅವರೆಲ್ಲ ಮನೆಯಿಂದನೇ ಮಾಡೋದು ಅಂತ ಹೇಳಿ ಆದ ಕೂಡಲೇ ಅವರಿಗೆ ಇದುವೇ ಇಲ್ಲ, ಈ ಕಮ್ಯೂಟಿನ ಸಮಸ್ಯೆ ಇರೋದಿಲ್ಲ. ಮತ್ತು ಇದರಲ್ಲಿ ಸಬರ್ಬನ್ ಅಂದರೆ ಈ ಚಿಕ್ಕ ಟೈರ್ 1 ಟೈರ್ 2 ಟೈರ್ 3 ಸಿಟಿಗಳಿಗೆ ಹೇಗೆ ಅಡ್ವಾಂಟೇಜ್ ಅಂತ ಹೇಳಿದರೆ, ನೋಡಿ ಇಲ್ಲಿ ಮಂಗಳೂರು, ಈಗ ನೀವು ಫಾರ್ ಎಕ್ಸಾಂಪಲ್ ಮಂಗಳೂರು ತಗೊಂಡ್ರಿ ಅಂತ ಹೇಳಿದರೆ, ಎಲ್ಲಿಂದ ಎಲ್ಲಿಗೆ ಹೋಗ್ಲಿಕ್ಕೆ ಕೂಡ ನಿಮಗೆ ಅಷ್ಟು ದೊಡ್ಡ ಟ್ರಾಫಿಕ್ ಸಮಸ್ಯೆ ಇಲ್ಲ. ಒಂದು ಹೆಚ್ಚಂದ್ರೆ 20 ನಿಮಿಷದಲ್ಲಿ ಎಲ್ಲಿ ಸಹ ಹೋಗ್ಲಿಕ್ಕೆ ಆಗ್ತದೆ. ಹಾಫ್ ಆನ್ ಅವರಲ್ಲಿ ಅಂತೂ ನಿಮಗೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಈಗ. ಮತ್ತು ಎರಡನೇದೇನು ಅಂತ ಹೇಳಿದರೆ, ಇಲ್ಲಿದು ರೆಂಟಲ್ಸ್ ತುಂಬ ಕಡಿಮೆ. ನಿಮಗೆ ಈಗ ಅಲ್ಲಿ ಬ್ಯಾಂಗ್ಳೂರಿನ ಹಾಗೆ ರೆಂಟಲ್ಸ್ ಅಷ್ಟು ಜಾಸ್ತಿ ಇಲ್ಲ, ತುಂಬ ಕಡಿಮೆ, ಕಾಂಪಿಟೇಟಿವ್ ಪ್ರೈಸಿಂಗ್ ಇದೆ. ಮತ್ತು ಮನುಷ್ಯನಿಗೆ ಯಾವುದೇ IT ಪ್ರೊಫೆಷನಲ್ ಆಗಲಿ, ಯಾವುದೇ ಪ್ರೊಫೆಷನ್ನವರಿಗೆ ನಿಮಗೆ ಕಮ್ಯೂಟ್ ಟೈಮು ತುಂಬ ಕಡಿಮೆ, ಬೆಂಗಳೂರಿನಷ್ಟು ಯಾವುದೂ ಇಲ್ಲ. ಆದ್ದರಿಂದ ಏನಾಗ್ತದೆ ಅಂತ ಹೇಳಿದರೆ, ಹೆಚ್ಚಿನ ಕಂಪನಿಗಳು ಇನ್ನೇನು ಮಾಡ್ಬೋದು ಅಂತ ಹೇಳಿದರೆ, ಹೆಡ್ ಆಫೀಸ್ ಬೆಂಗಳೂರು ಅಂತ ಇದ್ದರೂ ಕೂಡ ಅವ್ರದ್ದು ಸಬ್ ಡಿಪಾರ್ಟ್ಮೆಂಟ್ಸ್, ಸಬ್ ಆಫೀಸ್ಗಳು ಈ ಚಿಕ್ಕ ಚಿಕ್ಕ ಏರಿಯಾದಲ್ಲಿ, ನಿಮ್ಮ ಮಂಗಳೂರು ಇರ್ಬೋದು, ಅಥವಾ ಈಗ ಅದಕ್ಕಿಂತನೂ ಹಿಂದಿನ ಜಾಗಗಳಿದೆ. ಫಾರ್ ಎಕ್ಸಾಂಪಲ್ ಈಗ ಕುಂದಾಪುರ, ಉಡುಪಿ, ಸಿರ್ಸಿ, ಸಾಗರ, ಇಲ್ಲಿದೆಲ್ಲ ಏನು ಅಂತ ಹೇಳಿದರೆ ಮೆಜಾರಿಟಿ ಅರೌಂಡ್ ಒಂದು 80% ಆಫ್ ದ ಕ್ರೌಡ್ ಈಗ ಬೆಂಗಳೂರಲ್ಲೇ ಇದೆ. ಯಾಕೆ, ಈ ಯೂತ್ಗಳಿಗೆ ಹೆಚ್ಚು ಆಪರ್ಚುನಿಟಿ ಅಲ್ಲಿಲ್ಲ ಅಂತ ಹೇಳಿ ಎಲ್ಲ ಜನರು ಈಗ ನನಗೆ ಸಿರ್ಸಿಯಿಂದ ಮದುವೆ ಆದ್ದು, ನನಗೆ ಸಿರ್ಸಿ ಒಂದು ಸ್ವಲ್ಪ ಹೆಚ್ಚೇ ಗೊತ್ತಿದೆ. ಅಲ್ಲೆಲ್ಲ ಏನು ಅಂತ ಹೇಳಿದರೆ ಯೂತ್ ಪಾಪ್ಯುಲೇಷನ್ ಅಲ್ಲಿರೋದು ಒಂದು 80% ಇರೋದೆಲ್ಲ ಬೆಂಗಳೂರಲ್ಲೇ ಇದೆ. ಇನ್ನೇನಾಗ್ತದೆ, ಅವರೆಲ್ಲ ಮೈಗ್ರೇಟ್ ಆಗ್ತಾರೆ. ಎಲ್ಲಿಗೆ? ಸಿರ್ಸಿಗೆ ಮೈಗ್ರೇಟ್ ಆಗ್ತಾರೆ. ಅಂದರೆ ಈಗ ಕುಂದಾಪುರದವರು ಕುಂದಾಪುರಕ್ಕೆ ಬರ್ತಾರೆ, ಮಂಗಳೂರಿನವರು ಮಂಗಳೂರಿಗೆ ಬರ್ತಾರೆ. ಬೆಂಗಳೂರೇ ಆಗಬೇಕು ಅಂತ ಇಲ್ಲ. ಅವಾಗ ಎಂತಾಗ್ತದೆ, ಆಬ್ವಿಯಸ್ಲಿ ಅಲ್ಲಿ ನಿಮ್ಮ ಡಿಮಾಂಡ್ ಜಾಸ್ತಿ ಆಗ್ತದೆ. ಮತ್ತು ಈ ಕಂಪನಿಗಳದನ್ನು ರೆಕಗ್ನೈಸ್ ಮಾಡಿ ಏನು ಮಾಡ್ಬೋದು ಅಂತ ಹೇಳಿದರೆ, ಈ ಸಬ್ ಆಫೀಸ್ ಥರ ಆ ರೀತಿಯ ಹಳ್ಳಿಗಳಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ಇಟ್ ಇಸ್ ನಾಟ್ ಈಗ ಒಂದು ದಿನದಿಂದ ನಾಳೆಗೆ ಅಂತ ಅಲ್ಲ, ಬಟ್ ಗ್ರ್ಯಾಜುವಲಿ ಇದು ಹಾಗೆ ಆಗೇ ಆಗ್ತದೆ. ಯಾಕೆ ಅಡ್ವಾಂಟೇಜಸ್ ಯಾಕೆ ಅಂತ ಹೇಳಿದರೆ, ನೀವು ಮಂಗಳೂರಲ್ಲಿ ಯಾವುದೇ ಸಾಫ್ಟ್ವೇರ್ ಕಂಪನಿ ಎಲ್ಲಿ ಬೇಕಾದರೂ ಹಾಕಲಿ ಆಫೀಸು, ಅರ್ಧ ಗಂಟೆ ಅಥವಾ ಕಾಲು ಗಂಟೆಯಲ್ಲಿ ನಿಮಗೆ ರೀಚ್ ಆಗಿ ಆಯಿತು. ಈ ವರ್ಕ್ ಫ್ರಮ್ ಹೋಮು ನಿಮಗೆ ಡಿಸಡ್ವಾಂಟೇಜ್ ಆಗೋದು ಯಾವಾಗ? ಕಮ್ಯೂಟ್ ಟೈಮ್ ತುಂಬ ಜಾಸ್ತಿ, ಟ್ರಾಫಿಕ್ ಇರಿಟೇಷನು, ರೆಂಟಲ್ ಹೈ, ಇದರಿಂದಾಗಿ ಆಗೋದು. ಆದರೆ ಹೀಗಿರೋ ಸಿಟಿಗಳಲ್ಲಿ ಆ ಪ್ರಾಬ್ಲಮ್ ಇಲ್ಲದೇ ಇರುವ ಕಾರಣ ನಿಮಗೆ ಈ ಏರಿಯಾಗಳಲ್ಲಿ ವರ್ಕ್ ಫ್ರಮ್ ಹೋಮು ಅಷ್ಟೇನು ಹೆಚ್ಚಾಗಿ ಡಿಫ್ರೆನ್ಸ್ ಆಗೋದಿಲ್ಲ ಜನರಿಗೆ. ಆದ್ದರಿಂದ ನಾನು ಹೇಳೋದು, ಈ ಮೆಟ್ರೋ ಸಿಟಿಯ ಈ ಕ್ರೌಡ್ ಇದೆಯಲ್ಲ, ಆ ಕ್ರೌಡ್ ಆಗಿ ಜನ ಜಾಸ್ತಿ ಆಗೋದು ಇದಿನ್ನೂ ಕಡಿಮೆ ಆಗ್ತದೆ. ಹಾಗಿದ್ರೆ ಎಂಪ್ಲಾಯರ್ಗಳು ಅಥವಾ ಕಂಪನಿಗಳ ಮಾಲೀಕರು ಇನ್ನು ಚಿಕ್ಕ ಚಿಕ್ಕ ಸಿಟಿಗಳಲ್ಲಿ, ಫಾರ್ ಎಕ್ಸಾಂಪಲ್ ಈಗ ಮಂಗಳೂರು ಅಂತ ಹೇಳಿದ್ರೆ ಮುಡಿಪು, ಉಳ್ಳಾಲ ಹಾಗೆಲ್ಲ ಬರುತ್ತೆ. ಉಡುಪಿ ಅಂತ ಹೇಳಿದ್ರೆ ಉಡುಪಿ ಅಂತ ಹೇಳಿದ್ರೆ ಅಲ್ಲಿ ಆ ಭಾಗದಲ್ಲಿ ಬರ್ತಾರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಮುಂದೆ ಬರ್ತಾರೆ. ಹೌದು, ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈಗ ಫಾರ್ ಎಕ್ಸಾಂಪಲ್ ಯಾವುದೇ, ಈಗ ನಮ್ಮದು ಈಗ ಇಲ್ಲಿ ಒಂದು ಇನ್ಫೋಸಿಸ್ ಮಾತ್ರ ಮತ್ತೆ ವಿಪ್ರೋ ಆ ಟೈಪಲ್ಲಿ ಇರೋದು ಅಂತ ಹೇಳಿದ್ರೆ, ಮುಂದೆ ತುಂಬ ಕಂಪನಿಗಳ ಸಬ್ ಆಫೀಸ್ಗಳು ಈ ರೀತಿಯ IT ಪಾರ್ಕ್ಗಳಲ್ಲೆಲ್ಲ ಶಿಫ್ಟ್ ಆಗ್ತದೆ. ಯಾಕೆ? ಇಲ್ಲಿಂದ ಮೊದಲು ಎಷ್ಟೋ ಜನ IT ಅವರು ಯಾರೆಲ್ಲ ಇಲ್ಲಿ ಇದ್ರ ಈ ಊರಲ್ಲಿ, ಈಗ ನಾನು ಮಂಗಳೂರು ಅಂತ ತಗೊಂಡ್ರೆ ಮಂಗಳೂರಿನವರು ಎಷ್ಟೋ ಜನ ಈಗ ಬೆಂಗಳೂರಲ್ಲಿ ಇರ್ತಾರೆ. ಅವರೆಲ್ಲ ಏನು ಮಾಡ್ತಾರೆ ಈಗ ನೋಡಿ, ಈ ಯಾವುದೇ ಚೇಂಜ್ ಪರ್ಮನೆಂಟ್ ಆಗಬೇಕಾದ್ರೆ ಒಂದು ಕಾರ್ಪೊರೇಟ್ ಪ್ರಾಫಿಟ್ ಇರಬೇಕು, ಎರಡು ಎಂಪ್ಲಾಯಿ ಯಾರಿದ್ದಾನ ಅವನಿಗೆ ಪ್ರಾಫಿಟ್ ಇರಬೇಕು. ಇದರಲ್ಲಿ ಕಾರ್ಪೊರೇಟ್ ಪ್ರಾಫಿಟನ್ನು ನೀವೇ ಹೇಳಿದ್ರಿ ಆಗ. ಹೇಗೆ? ನಿಮಗೆ ಕಮರ್ಷಿಯಲ್ ಸ್ಪೇಸನ್ನು ಯಾವಾಗ ಒಂದು ಕಂಪನಿಗೆ ಉಳಿಸ್ಲಿಕ್ಕೆ ಆಗ್ತದ, ರೆಂಟಲ್ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಉಳಿಸ್ಲಿಕ್ಕೆ ಆಗ್ತದೆ, ಅವರು ಅದನ್ನು ಬಿಡುವುದಿಲ್ಲ, ಆ ಚೇಂಜಸನ್ನು ಪರ್ಮನೆಂಟ್ ಮಾಡ್ತಾರೆ. ಸೇಮ್ ಟೈಮ್ ನೀವೀಗ ಯಾರೆಲ್ಲ ಬೆಂಗಳೂರಲ್ಲಿ ಇದ್ರ ಅಲ್ಲಿ ರೆಂಟ್ ಜಾಸ್ತಿ, ಆ ರೆಂಟ್ ಹೆಚ್ಚು ಕೊಟ್ಟುಕೊಂಡು ಎಂಪ್ಲಾಯಿ ಯಾಕೆ ಬೆಂಗಳೂರಲ್ಲಿ ಉಳಿಬೇಕು? ಅವನಿಗೆ ಅದಕ್ಕಿಂತ ಕಡಿಮೆಗೆ ಇಲ್ಲಿ ಮನೆ ತಗೊಳ್ಬೋದಲ್ಲ, ಅಥವಾ ಈ ಚಿಕ್ಕ ಉಡುಪಿ, ಮಂಗಳೂರು ಈ ಏರಿಯಾದಲ್ಲಿ ಅವನಿಗೆ ಕಡಿಮೆಗೆ ಮನೆ ಸಿಗ್ತದಲ್ಲ, ಅವನು ನೇಟಿವ್ ಅಲ್ವಾ, ಅವ ಇಲ್ಲಿಗೆ ಬಂದು ಇಲ್ಲಿಂದನೇ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನಲ್ಲ.
ಹಾಗೆ ಹೇಳಿಕೊಂಡು ನಿಮಗೆ ಆಫೀಸ್ಗಳು ಮುಂದೆ ಪರ್ಮನೆಂಟ್ಲಿ ಬೇಡ ಅಂತ ಆಗೋದೇ ಇಲ್ಲಲ್ವಾ. ನಾನು ಆಗಲೇ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ನೋಡಿ, ಫ್ಲಿಪ್ಕಾರ್ಟ್ ಆಗಲಿ, ಅಮೆಝಾನ್ ಆಗಲಿ, ಅಥವಾ ನಿಮ್ಮ ಸ್ವಿಗ್ಗಿ ಆಗಲಿ. ಇದೇ ರೀತಿ ಏನಾಗ್ತದೆ ಅಂತ ಹೇಳಿದರೆ, ಯಾರೆಲ್ಲ ಇಲ್ಲಿಗೆ ಶಿಫ್ಟ್ ಆಗಿದ್ದಾರ ಅವರ ನೆಸೆಸಿಟಿಯನ್ನು ರೆಕಗ್ನೈಸ್ ಮಾಡಿ ಕಂಪನಿಗಳು ಈ ಚಿಕ್ಕ ಚಿಕ್ಕ ಆಫೀಸ್ ಯೂನಿಟ್ಸನ್ನು ಈ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಶಿಫ್ಟ್ ಮಾಡಿದಾಗ ಇಲ್ಲಿದು ಸಹ ಡಿಮಾಂಡ್ ಜಾಸ್ತಿ ಆಗ್ತದೆ. ಅಲ್ಲಿದು ಯಾವ ರೀತಿ ಸ್ವಲ್ಪ ಕಡಿಮೆ ಆಗ್ತದ ಹಾಗೆ ಇಲ್ಲಿದು ಜಾಸ್ತಿ ಆಗ್ತದೆ. ಸೊ ಬ್ಯಾಲೆನ್ಸಿಂಗ್ ಆಗ್ತಾ ಹೋಗ್ತದೆ ಇದು. ಹಾಗೆ ಹೇಳಿಕೊಂಡು ಬ್ಯಾಂಗ್ಳೂರು ವಿಲ್ ನಾಟ್ ಕೊಲ್ಯಾಪ್ಸ್. ಯಾಕಂತ ಹೇಳಿದರೆ ನಿಮಗೆ ದೆರ್ ಆರ್ ವೇರಿಯಸ್ ಇನ್ಕಮ್ ಟೈಪ್ಸ್ ಇನ್ ಬೆಂಗಳೂರು. ಇಂಡಸ್ಟ್ರೀಸ್ ಇದೆ, ನಾನು ಹೇಳಿದೆಲ್ಲ, ಈ ಕಮರ್ಷಿಯಲಲ್ಲಿ ಇನ್ಕಮ್ ಜನರೇಟ್ ಆಗಲಿಕ್ಕೆ ಬೇರೆ ಬೇರೆ ಉದ್ದಿಮೆಗಳಿದೆ. ಸರ್ವಿಸ್ ಸೆಕ್ಟರ್, ಈಗ ಬ್ಯಾಂಗ್ಳೂರ್ ಇಸ್ ನೋನ್ ಫಾರ್ ಸರ್ವಿಸ್ ಸೆಕ್ಟರ್. ಆದರೆ ಹಾಗೆ ಹೇಳಿಕೊಂಡು ಬ್ಯಾಂಗ್ಳೂರ್ ಇಸ್ ನಾಟ್ ಜಸ್ಟ್ ಟೋಟಲಿ ಡಿಪೆಂಡೆಂಟ್ ಆನ್ ಸರ್ವಿಸ್ ಸೆಕ್ಟರ್. ಹಾಗೆ IT ಒಂದು ಸ್ವಲ್ಪ ಕಡಿಮೆ ಆದರೂ ಕೂಡ ಬೇರೆ ಉದ್ದಿಮೆಗಳು ಹುಟ್ಟಿಕೊಂಡು ಅದು ಮೇಲೆ ಹೋಗಿ ಅದು ನಾರ್ಮಲೈಸ್ ಆಗ್ತಾ ಹೋಗ್ತದೆ. ವ್ಯಾರಸ್ ಒಂದು ಮಾತಂತೂ ಸ್ಪಷ್ಟ, ಈ ಚಿಕ್ಕ ಚಿಕ್ಕ ಸಿಟಿಗಳು ಯಾವುದೆಲ್ಲ ಇದೆಯಾ ಅದನ್ನು ಟೈರ್ 2, ಟೈರ್ 3 ಅಂತ ಹೇಳ್ತಾರೆ. ಈ ಸಿಟಿಗಳಲ್ಲಿ ಇನ್ನು ರಿಯಲ್ ಎಸ್ಟೇಟು ಜಾಸ್ತಿ ಆಗ್ತಾ ಹೋಗ್ತದೆ, ಇನ್ಕ್ಲೂಡಿಂಗ್ ಆಫೀಸ್ ಸ್ಪೇಸ್. ಓಕೆ ಡಾಕ್ಟ್ರೆ, ಬಹುಶಃ ಹಾಗಾದರೆ ನೀವು ರಿಯಲ್ ಎಸ್ಟೇಟ್ ಏನು ವ್ಯವಹಾರ ಮಾಡುವವರಿಗೆ ಅಥವಾ ಬಿಲ್ಡರ್ಗಳಿಗೆ ಅಥವಾ ಗ್ರಾಹಕರುಗಳಿಗೆ ಮತ್ತು ಸೇಮ್ ಟೈಮ್ ಎಂಪ್ಲಾಯರ್ಗಳ ಆ್ಯಂಗಲ್ ಕೂಡ ಭಾಳ ಸೂಕ್ತವಾಗಿರುವಂಥ ಮಾಹಿತಿಯನ್ನು ಕೊಟ್ಟರೆ, ಏನು ಆತಂಕ ಇತ್ತು ಅದು ಬಹುಶಃ ನಿಮ್ಮ ಸ್ಪಷ್ಟವಾಗಿರುವಂಥ ಉತ್ತರದಿಂದ ಆ ಆತಂಕ ನಿವಾರಣೆ ಆಗಿದೆ ಅಂತ ಅಂದ್ಕೊಂಡಿದ್ದೇವೆ. ನಿಮಗೆ ಥ್ಯಾಂಕ್ ಯು ವೆರಿ ಮಚ್. ಈ ಸಂಚಿಕೆಯಲ್ಲಿ ನೀವು ಮಾತನಾಡಿದಂಥ ಬಹುಶಃ ವಿಚಾರಗಳು ತುಂಬ ಜನ ಉದ್ಯೋಗಿಗಳಿಗೆ ಕೂಡ ಅಥವಾ ವರ್ಕ್ ಫ್ರಮ್ ಹೋಮ್ ಮಾಡೋರಿಗೆ ಕೂಡ ಒಂದು ಧೈರ್ಯ ಕೊಡುತ್ತೆ ಮತ್ತು ಬಿಸ್ನೆಸ್ ಸೆಕ್ಟರಲ್ಲಿ ಇರೋರಿಗೆ ಕೂಡ ಒಂದು ಹೊಸ ಭರವಸೆಯನ್ನು ಕೂಡ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಕಾರ್ಯಕ್ರಮಕ್ಕೆ ಬಂದು ಇವತ್ತು ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ನಿಮಗೆ ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇದು ಇವತ್ತಿನ ರಿಯಲ್ ಎಸ್ಟೇಟ್ ಗ್ರಾಹಕರೇ ಎಚ್ಚರ ಕಾರ್ಯಕ್ರಮ. ಮುಂದಿನ ರಿಯಲ್ ಎಸ್ಟೇಟ್ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರಗಳು.